ಒಂದೇ ಒಂದು ಮಾವಿನ ಹಣ್ಣಿದ್ರೆ ಸಾಕು, ಒಂಚೂರು ತರಕಾರಿ ಹಾಕ್ಕೊಳ್ಳದೆ ರುಚಿಯಾಗಿರುವಂಥ ಉಪ್ಪಿಟ್ಟನ್ನು ಮಾಡ್ಬೋದು. ಹಾಗೆಯೇ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗುವಂತಹ ಕೇಸರಿ ಬಾತ್ ಅಥವಾ ಶೀರಾ ಕೂಡ ಮಾಡ್ಬೋದು. ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ತುಂಬಾ ಸೂಪರ್ ಆಗಿರುವಂತಹ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟಿನ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ತುಂಬಾ ಡಿಫ್ರೆಂಟ್ ಆಗಿದೆ ಕೂಡ, ಯಾಕಂತಂದರೆ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಉಪ್ಪಿಟ್ಟಿಗೆ ಕೂಡ ಕೇಸರಿ ಬಾತಿಗೆ ಕೂಡ ಮಾವಿನ ಹಣ್ಣನ್ನು ಹಾಕಿ ಮಾಡಿದ್ದೇನೆ. ತುಂಬ ಅಂತಂದರೆ ತುಂಬಾ ಒಳ್ಳೆಯ ರುಚಿ ಕೂಡ ಬಂದಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ಸಖತ್ತಾಗಿ ಬಂದಿದೆ. ನೀವು ಕೂಡ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆದರೆ ನನ್ನ ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, 1 ಕಪ್ ರವೆ ಇದಕ್ಕೆ ಸಾಕು. ನಾನು 2 ಭಾಗ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅರ್ಧ ಕಪ್ಪಷ್ಟು ಉಪ್ಪಿಟ್ಟಿಗೆ, ಅರ್ಧ ಕಪ್ಪಷ್ಟು ಕೇಸರಿ ಬಾತಿಗೆ, ಒಂದು 2-3 ಜನರಿಗೆ ಆರಾಮ್ಸೆ ಬ್ರೇಕ್ಫಾಸ್ಟ್ ಆಗುತ್ತೆ ಇದರಿಂದ. ಮಾವಿನ ಹಣ್ಣು ಕೂಡ ಅಷ್ಟೇ, ಒಂದೇ ಒಂದು ತಗೊಂಡಿರೋದು, ಜಾಸ್ತಿ ಬೇಡ. ಮತ್ತು ಒಂಚೂರು ತರಕಾರಿ ಬೇಡ. ಮಾವಿನ ಹಣ್ಣನ್ನು ಇನ್ನೊಂದು ಏನು ಅಂತಂದರೆ, ಮಾವಿನ ಹಣ್ಣು ಸ್ವಲ್ಪ ಸಿಹಿ ಆಗಿರೋದನ್ನು ತಗೊಳ್ಳಿ. ಸ್ವಲ್ಪ ಹುಳಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸಿಹಿ ಆಗಿರುವಂತಹ ಮಾವಿನ ಹಣ್ಣಿದ್ರೆ ಸೂಪರ್ ಆಗಿರುವಂತಹ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ರೆಡಿ ಆಗುತ್ತೆ. ಉಪ್ಪಿಟ್ಟಿಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಅರ್ಧ ಭಾಗವನ್ನು. ಇನ್ನರ್ಧ ಭಾಗನ ದೊಡ್ಡದಾಗಿ ಕಟ್ ಮಾಡಿಕೊಂಡು ಇದನ್ನ ಒಂದು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡಬೇಕು. ಈ ಪೇಸ್ಟ್ ಥರ ಮಾಡಿರುವಂಥದ್ದು ಯಾಕಂತಂದರೆ ನಮಗೆ ಕೇಸರಿ ಬಾತ್ ಮಾಡಲಿಕ್ಕೆ. ಅರ್ಧನ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ಅದು ಉಪ್ಪಿಟ್ಟಿಗೆ ಬೇಕು. ಈಗ ಒಂದು ಬಾಣಲೆನ ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ರವೆ ಇದೆಯಲ್ವ, ಅದೆರಡನ್ನು ಒಟ್ಟಿಗೆ ಹುರಿದ್ಕೊಳ್ಳೋಣ. ಸೂಜಿ ರವನೂ ಓಕೆ, ಚಿರೋಟಿ ರವನೂ ಓಕೆ. ನಾನು ಚಿರೋಟಿ ರವೆ ತಗೊತಾ ಇದ್ದೇನೆ, ಸೂಜಿ ರವೆ ಇರಲಿಲ್ಲ. ನೀವು ಸೂಜಿ ರವದಲ್ಲಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಚಿರೋಟಿ ರವದಲ್ಲಿ ಮಾಡುವಾಗ ನೀರು ಹಾಕುವಾಗ ಕೇರ್ಫುಲ್ ಆಗಿರಬೇಕು ನೀವು. ಇನ್ನೊಂದು ಏನು ಅಂತಂದರೆ, ತುಪ್ಪ ಹಾಕ್ಕೊಂಡು ರವೆನ ತುಂಬ ಚೆನ್ನಾಗಿ ಹುರಿದ್ಕೋಬೇಕು. ಅಟ್ಲೀಸ್ಟ್ ನೀವೊಂದು 5 ನಿಮಿಷ ಆದರೂ ಹುರಿದ್ಕೋಬೇಕು, ಕಮ್ಮಿ ಉರಿ ಇಟ್ಕೊಂಡು. ಯಾಕಂತಂದರೆ ರವೆ ಬಿಡಿ ಬಿಡಿಯಾಗಿ ಹುರಿದು ಚೆನ್ನಾಗಿ ಹುರಿದ್ರೇ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ತುಂಬ ಚೆನ್ನಾಗಿ ಬರುತ್ತೆ. ರವೆ ಸರಿಯಾಗಿ ಹುರಿದಿಲ್ಲ ಅಂತಂದರೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಚೆನ್ನಾಗಿ ಬರಲ್ಲ, ಅದು ಮುದ್ದೆ ಮುದ್ದೆ ಆಗುತ್ತೆ. ರವೆ ಹುರಿದಾಯಿತು, ತೆಗೆದಿಟ್ಟಿದ್ದೇನೆ. ಇವಾಗ ಫಸ್ಟ್ ಕೇಸರಿ ಬಾತ್ ಮಾಡ್ಕೊಳ್ಳಿಕ್ಕೆ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ಗೋಡಂಬಿ ಆಮೇಲೆ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಂಡು ಹುರಿದ್ಕೊತಾ ಇದ್ದೇನೆ. ತುಪ್ಪದಲ್ಲಿ ಹುರಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ ಜಾಸ್ತಿ ತುಪ್ಪ ಕೂಡ ಉಪಯೋಗ ಮಾಡ್ತಾಯಿಲ್ಲ, ಸ್ವಲ್ಪ ತುಪ್ಪದಲ್ಲಿ ಮಾಡ್ತಾ ಇದ್ದೇನೆ. ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದಾದ ನಂತರ ಹುರಿದಿಟ್ಟಿರುವಂಥ ಅರ್ಧದಷ್ಟು ರವೆನ, ಅಂದರೆ ಅರ್ಧ ಕಪ್ಪಷ್ಟು ರವೆನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಕಮ್ಮಿ ಉರಿ ಇಟ್ಕೊಳ್ಳಿ, ಉರಿ ಯಾವುದೇ ಕಾರಣಕ್ಕೆ ಜಾಸ್ತಿ ಇಡಬೇಡಿ. ಇವಾಗ ನೀವು ರವೆ ಎಷ್ಟು ತಗೊಂಡಿದ್ದೀರೋ ಅದರ 3 ಪಟ್ಟು ಹಾಕೋಬೇಕು. ಅಂದರೆ ನಾನು ಅರ್ಧ ಬೌಲಷ್ಟು ರವೆ ತಗೊಂಡಿದ್ದೇನೆ, 1.5 ಬೌಲಷ್ಟು ನೀರನ್ನು ಹಾಕ್ಕೊತಾ ಇದ್ದೇನೆ. ತಣ್ಣೀರು, ಬಿಸಿ ನೀರಲ್ಲ. ಉರಿ ಮೀಡಿಯಮ್ ಇಟ್ಕೊಂಡು ತಣ್ಣೀರೇ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಾಯಿರಿ. ಚಿರೋಟಿ ರವೆ ಆಗಿರೋದ್ರಿಂದ ತಣ್ಣೀರು ಹಾಕ್ಕೊತಾ ಇದ್ದೇನೆ. ಒಂದು ವೇಳೆ ಸೂಜಿ ರವೆ ಆದರೆ ನೀವು ಬಿಸಿ ನೀರನ್ನು ಹಾಕೋಬಹುದು. ಜಸ್ಟ್ 1-2 ನಿಮಿಷ ನೀವು ಇದನ್ನ ಮಗ್ಸ್ತಾ ಇದ್ದರೆ ಬಿಸಿ ಆಗ್ತಾ ಇದ್ದಂಗೆ ರವೆ ದಪ್ಪ ಆಗುತ್ತೆ, ಅಂದರೆ ಬೇಯುತ್ತೆ. ಆಗ ಸಕ್ಕರೆನ ಹಾಕೋಬೋದು. ಒಂದು ಸ್ವಲ್ಪ ದಪ್ಪಕ್ಕೆ ಬಂದ ಕೂಡಲೇ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಉರಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೊಂದು 1 ನಿಮಿಷ ನೀವು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದ ನಂತರ ಗುದ್ದಿರುವಂತಹ, ಅಂದರೆ ಪುಡಿ ಮಾಡಿಟ್ಟಿರುವಂಥ ಏಲಕ್ಕಿ ಮತ್ತು ರೆಡಿ ಮಾಡಿಟ್ಟಿರುವಂತಹ ಮಾವಿನ ಹಣ್ಣಿನ ಪೇಸ್ಟ್ ಇದೆಯಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಕಮ್ಮಿ ಉರಿ ಇಟ್ಕೊಂಡು ಒಂದು 2-3 ನಿಮಿಷ ಇದನ್ನ ಮಗ್ಸ್ತಾ ಇದ್ದರೆ ಸಾಕು. ರವೆನೂ ಬೇಯುತ್ತೆ, ನಮಗೆ ಶೀರಾ ಅಥವಾ ಕೇಸರಿ ಬಾತ್ ಕೂಡ ರೆಡಿ ಆಗುತ್ತೆ. ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿ ಇದೊಂದು ಚೂರು ದಪ್ಪಕ್ಕೆ ಬರೋ ಥರ, ಅಂದರೆ ಗಟ್ಟಿ ಆಗೋ ತನಕ ಕಮ್ಮಿ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಿ. ಏನು ಅಂದರೆ ಜಾಸ್ತಿ ಟೈಮ್ ಬೇಕಾಗಿಲ್ಲ, ನಮಗೊಂದು 3-4 ನಿಮಿಷದೊಳಗಡೆ ಶೀರಾ ರೆಡಿ ಆಗುತ್ತೆ. ನೀವು ರವೆನ ಹುರಿಯುವಂಥದ್ದೇ ಕೆಲಸ ನಮಗೆ ದೊಡ್ಡದು. ಶೀರಾನ ನಾವು ಇಮಿಡಿಯೇಟಾಗಿ ಮಾಡ್ಕೋಬೋದು, ಬಟ್ ಮೀಡಿಯಮ್ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನೀರು ಹಾಕಿದ ನಂತರ ಯಾವುದೇ ಕಾರಣಕ್ಕೆ ಜಾಸ್ತಿ ಉರಿ ಇಡಬೇಡಿ. ಸೂಜಿ ರವೆ ಆದರೆ ಒಂದು ಸ್ವಲ್ಪ ಹೊತ್ತು ನೀವು ಉರಿನ ಜಾಸ್ತಿ ಇಡ್ಬೋದು, ಇಲ್ಲದಿದ್ದರೆ ನಾರ್ಮಲ್ ಉರಿ ಇಟ್ಕೊಂಡು ಕೇಸರಿ ಬಾತನ್ನು ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಕೇಸರಿ ಬಾತ್ ರೆಡಿಯಾಗಿದೆ. ಈಗ ಉಪ್ಪಿಟ್ಟನ್ನು ಮಾಡ್ಕೊತಾ ಇದ್ದೇನೆ. ಇನ್ನೊಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಕಮ್ಮಿ ಉರಿ ಇಟ್ಕೊಂಡಿದ್ದೇನೆ. ಬಾಣಲೆ ಚೂರು ಬಿಸಿ ಮಾಡಿಕೊಂಡು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊತಿದ್ದೇನೆ. ನೀವು ಬೇಕಾದರೆ ತುಪ್ಪನೂ ಹಾಕ್ಕೊಂಡು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಅಂದರೆ ಎಣ್ಣೆ ಕಾದ ನಂತರ ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಕಡಲೆಬೇಳೆನ ಹಾಕಿ ಫಸ್ಟ್ ಈ ಸಾಸಿವೆ ಜೀರಿಗೆ ಸಿಡಿಯೋ ತನಕ ಇದನ್ನ ಹುರಿದ್ಕೋಬೇಕು. ಅಷ್ಟೊತ್ತಿಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಚೆನ್ನಾಗಿ ಹುರಿದಿರುತ್ತೆ.
ಇವಾಗ ಇದೆಲ್ಲ ಹುರಿದಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ, ಒಂದು ತುಂಡು ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ, ಒಂದು 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ, ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊತಾ ಇದ್ದೇನೆ. ಈರುಳ್ಳಿ ಬಾಡೋ ತನಕ ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡಿ, ಅಂದರೆ ಮಗ್ಸ್ತಾ ಇರಿ. ಈರುಳ್ಳಿ ಬಾಡಿದಾದ ನಂತರ ಇವಾಗ ನಾನು ಅರ್ಧ ಮಾವಿನ ಹಣ್ಣು ಇದೆಯಲ್ವ ಅದನ್ನ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಮಗುಚಿ ಇದನ್ನ ಅಂದರೆ ಮಿಕ್ಸ್ ಮಾಡ್ತಾಯಿರಿ. ಇವಾಗ ನಿಮಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋಬೋದು. ನಾನು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಬೇಕಾದರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಾವಿನ ಹಣ್ಣು ಮೆತ್ತಗಾಗುತ್ತೆ, ಒಂದು ಸ್ವಲ್ಪ ಸ್ಮ್ಯಾಶ್ ಆದಾಗ ಆಗುತ್ತೆ. ಅದಾದ ನಂತರ 1 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ಈಗ ನಾವು ಉಪ್ಪಿಟ್ಟಿಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕಬೇಕು. ನಾನು ಹೇಳ್ದಂಗೆ ಅರ್ಧ ಬೌಲ್ ರವೆಗೆ ನಾನು 1.5 ಬೌಲಷ್ಟು ನೀರನ್ನು ಹಾಕ್ಕೊತಿದ್ದೀನಿ. ನಾನು ಉಪ್ಪಿಟ್ಟನ್ನು ಸ್ವಲ್ಪ ಮೆತ್ತಗೆ ಮಾಡ್ತೀನಿ, ಅಂದರೆ ಸಾಫ್ಟ್ ಆಗೋ ಥರ ಮಾಡ್ತೀನಿ. ಸ್ವಲ್ಪ ನೀರು ಕಮ್ಮಿ ಹಾಕಿದರೆ ಉಪ್ಪಿಟ್ಟು ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಯಾಕಂತಂದರೆ ಮಾವಿನ ಹಣ್ಣು ಒಂದು ಸ್ವಲ್ಪ ಹುಳಿ ಇದೆ, ಅದರಿಂದ ಚೂರು ಸಕ್ಕರೆನ ಹಾಕ್ಕೊತಾ ಇದ್ದೇನೆ. ಅದಾದ ನಂತರ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡು ಈ ನೀರು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಮಾವಿನ ಹಣ್ಣಿನ ರಸ ಎಲ್ಲ ನೀರಲ್ಲಿ ಬಿಡಬೇಕು, ಕಾಯಿಯಲ್ಲಿ ಹಾಕಿದ್ವಲ್ಲ ಅದರ ರಸ ನೀರಲ್ಲಿ ಬಿಡಬೇಕು. ಅದಾದ ನಂತರ ರವೆನ ಹಾಕ್ಕೊಂಡು ನೀವು ಇಮ್ಮಿಡಿಯೇಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅಂತಂದರೆ ಉಂಡೆ ಉಂಡೆ ಆಗುತ್ತೆ. ನಿಮಗೆ ಸೂಜಿ ರವೆ ಆದರೆ ತುಂಬ ಬೇಗ ಉಂಡೆ ಆಗಲ್ಲ, ಬಟ್ ಚಿರೋಟಿ ರವೆ ಆದರೆ ತುಂಬ ಬೇಗ ಗಟ್ಟಿ ಆಗುತ್ತೆ. ನೀವು ಇಲ್ದಿದ್ರೆ ಏನು ಮಾಡ್ಬೋದು, ನೀರು ಹಾಕಿದ ಕೂಡಲೇ ರವೆನ ಹಾಕ್ಬೋದು. ಚಿರೋಟಿ ರವೆ ಇದ್ದರೆ ನೀರು ಬಿಸಿ ಆಗ್ತಾ ಇದ್ದಂಗೆ ಚಿರೋಟಿ ರವೆನೂ ಬೇಯ್ತಾ ಬರುತ್ತೆ. ಬಟ್ ತಿರುಗಿಸ್ಲಿಕ್ಕೆ ಅಂದರೆ ಮಗುಚಲಿಕ್ಕೆ ಮಾತ್ರ ಮರಿಬಾರ್ದು. 1-2 ನಿಮಿಷ ನೀವು ನೀರು ಸ್ವಲ್ಪ ಕಮ್ಮಿ ಆಗೋ ತನಕ ಮಗಿಸ್ತಾ ಅದಾದ ನಂತರ ಸ್ಟವನ್ನು ಬಂದ್ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನ 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ರುಚಿಯಾಗಿರುವಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ನೀವು ಬಿಸಿನೀರಿಗೆ ರವೆ ಹಾಕುವಾಗ ಅಥವಾ ರವೆ ಹಾಕಿ ಬಿಸಿನೀರು ಹಾಕುವಾಗ ತುಂಬ ಕೇರ್ಫುಲ್ ಆಗಿರಿ. ಉರಿನ ಕಮ್ಮಿ ಇಟ್ಟು ಮಗಿಸ್ತಾ ಇರಬೇಕು, ಆಗ ಉಂಡೆ ಉಂಡೆ ಆಗಲ್ಲ. ನೋಡಿ, ಈ ಟಿಪ್ಸನ್ನು ಫಾಲೋ ಮಾಡಿದರೆ ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟನ್ನು ಒಂಚೂರು ತರಕಾರಿ ಇಲ್ಲದೆ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ನಾನು ಉಪ್ಪಿಟ್ಟಿಗೆ ಒಂದು ಸ್ವಲ್ಪ ನೀರು ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ಕೇಸರಿ ಬಾತ್ ಅಂತೂ ಪರ್ಫೆಕ್ಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.